ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಲೋಕದಲ್ಲಿ ಮನುಷ್ಯನು ದುಡಿಯುತ್ತಾನೆ, ದುಡಿದು ತುಂಬ ಸಂಪಾದಿಸುತ್ತಾನೆ. ಆದರೆ ಒಂದು ಪ್ರಶ್ನೆ ನಾವು ಕೇಳೋಣ, ನಾವು ಸಂಪಾದಿಸಿದ ಈ ಸಂಪತ್ತು ನಾವೆಲ್ಲರೂ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಿದೆಯೇ? ಅಥವಾ ಈ ಸಂಪತ್ತು ಶಾಶ್ವತವೇ? ಅದೆಷ್ಟೋ ಘಟನೆಗಳನ್ನು ನೋಡಿರ್ಬೋದು. ಕೆಲವರು ಆಸ್ತಿ ಸಂಪತ್ತನ್ನು ಸಂಪಾದಿಸ್ತಾರೆ, ಆದರೆ ಕೊನೆಗೆ ಯಾರೋ ಬಂದು ಇದನ್ನು ತಿಂದುಬಿಡ್ತಾರೆ. ಸಂಪಾದಿಸಿದ ಆಸ್ತಿಗಾಗಿ ಜಗಳ, ಹಗೆತನ, ಇವುಗಳಿಂದ ಎಲ್ಲವೂ ನಾಶವಾಗಿ ಹೋಗುತ್ತೆ. ಅಲ್ಲಿ ಶಾಂತಿ ನೆಮ್ಮದಿ ಎಂಬುದು ಇರುವುದಿಲ್ಲ. ಇವತ್ತು ದೇವರ ವಾಕ್ಯ ಏನು ಹೇಳುತ್ತೆ? ನಮ್ಮ ಜೀವನದಲ್ಲಿ ಸಂಪಾದಿಸಬೇಕಾದ ಒಂದಿದೆ, ಸ್ನೇಹ ಮತ್ತು ವಿಶ್ವಾಸ. ಆ ವಿಶ್ವಾಸ ಎಂಬುದು ಬಹಳ ಮುಖ್ಯ. ನನಗೆ ನನ್ನ ತಂದೆ ತಾಯಿಗಳಲ್ಲಿ ವಿಶ್ವಾಸ ಇರಬೇಕು, ನನಗೆ ನನ್ನ ಸಹೋದರ ಸಹೋದರಲ್ಲಿ ವಿಶ್ವಾಸ ಇರಬೇಕು, ನನಗೆ ನನ್ನ ಮಿತ್ರರಲ್ಲಿ ವಿಶ್ವಾಸ ಇರಬೇಕು, ಕೊನೆಗೆ ದೇವರಲ್ಲಿ ವಿಶ್ವಾಸ ಇರಬೇಕು. ಆ ವಿಶ್ವಾಸ ಎಂಬುದು ಇಲ್ಲದೆ ಎಲ್ಲವೂ ವ್ಯರ್ಥ. ಇದೇ ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸ್ತಿದ್ದೇವೆ. ಸಿರಾಕನ ಗ್ರಂಥದಲ್ಲಿ ಅಧ್ಯಾಯ 22 ವಾಕ್ಯ 23 ಹೇಳುತ್ತೆ, ನೆರೆಯವನ ವಿಶ್ವಾಸವನ್ನು ಸಂಪಾದಿಸು. ನೆರೆಯವನ ವಿಶ್ವಾಸವನ್ನು ಸಂಪಾದಿಸು. ಅವನು ಬಡವನಾಗಿರುವಾಗ ನಿನಗೂ ಸಂತೃಪ್ತಿ ಆಗುವುದು. ಅವನಿಗೆ ಸುಖ ಬಂದಾಗ ಅವನನ್ನು ಬಿಡದಿರು. ಅವನು ಬಡವನಾಗಿರುವಾಗ ನಿನಗೂ ಸಂತೃಪ್ತಿ ಆಗುವುದು. ಅವನಿಗೆ ಸುಖ ಬಂದಾಗ, ಅವನ ಬಡತನದಲ್ಲಿ ನಿನ್ನ ವಿಶ್ವಾಸ ಇಟ್ಕೊಂಡ್ರೆ ಅವನ ಸುಖದಲ್ಲಿ ನಿನಗೆ ಅನುಭವ ಇದೆ. ಅವನನ್ನು ಬಿಡದಿರು. ಆತನ ಆಪತ್ಕಾಲದಲ್ಲಿರುವಾಗ ನಿನಗೂ ಪಾಲು ಬರುವುದು. ಅವನಿಗೆ ಯಶಸ್ಸು ದೊರಕಿದಾಗ ಬಿರುಸು ಮಾತುಗಳು ಹೊರ ಬೀಳುವು. ರಕ್ತಪಾತದ ಮೊದಲು ಹೊಗೆಗಳಾಗು. ಆವಿಗೆ ಬೆಂಕಿ ಭುಗಿಲೇಳುವ ಮೊದಲು ಮಿತ್ರನಿಗೆ ಆಶ್ರಯ ಕೊಡಲು ನಾನು ಹಿಂಜರಿಯುವುದಿಲ್ಲ, ಅವನಿಂದ ಮುಖ ತಪ್ಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಸಹೋದರ ಸಹೋದರರೇ, ಒಳ್ಳೆಯ ವಿಶ್ವಾಸದ ಮಾತುಗಳಿವು. ಧ್ಯಾನಿಸೋಣ ಈ ದೇವರ ವಾಕ್ಯವನ್ನು. ನೆರೆಯವನ ವಿಶ್ವಾಸವನ್ನು ಸಂಪಾದಿಸು. ಇವತ್ತು ನಮಗೆ ನೆರೆಯವನಂದರೆ ಯಾರೋ ನನ್ನ ನೆರೆಯವನೊಬ್ಬನಿದ್ದಾನೆ, ನನ್ನ ಮಿತ್ರ, ಆತ ಇನ್ನೊಬ್ಬರಿದ್ದಾನೆ, ಇಲ್ಲ. ನನ್ನ ಜೀವನದಲ್ಲಿ ನೆರೆಯವನೆಂದರೆ ಪ್ರತಿಯೊಬ್ಬರನ್ನು, ಯಾರೆಲ್ಲ ನನ್ನ ಜೀವನದಲ್ಲಿ ಬರುತ್ತಾರೆ ಅವರೆಲ್ಲ ನನ್ನ ನೆರೆಯವರು. ಮೊದಲನೆಯದಾಗಿ ಸಹೋದರ ಸಹೋದರಿಯರೇ, ದೇವರು ಈ ಲೋಕದಲ್ಲಿ ನಾನು ನನ್ನ ಸಹೋದರ ಸಹೋದರರ ವಿಶ್ವಾಸ ಗಳಿಸಬೇಕೆಂದರೆ ನಾನು ಅವರಲ್ಲಿ ದೇವರನ್ನು ಕಾಣಬೇಕು. ದೇವರನ್ನು ಪ್ರೀತಿಸುವಂಥ ಗುಣ ನನ್ನಲ್ಲಿ ಇಲ್ಲವೆಂದಾದರೆ ನಾನು ಹೇಗೆ ತಾನೇ ಇತರನ್ನು ಪ್ರೀತಿಸಲು ಸಾಧ್ಯ?
ದೇವರ ವಿಶ್ವಾಸ ಮೊದಲು ಬೇಕು. ಈ ಲೋಕದಲ್ಲಿ ನನ್ನ ಜೀವನ ಏನು? ಈ ಲೋಕದಲ್ಲಿ ನನ್ನ ಜೀವನ ಏನು? ಈ ಲೋಕದಲ್ಲಿ ನಾನೇನು ಶಾಶ್ವತನಲ್ಲ. ಈ ಲೋಕದಲ್ಲಿ ನಾನು ನಿರ್ಧಾರ ಮಾಡಿಕೊಂಡು ಬಂದವನಲ್ಲ. ಈ ಜೀವನದಲ್ಲಿ ನನ್ನದೇನಿದೆ ಹೊತ್ತುಕೊಂಡು ಬಂದವನಲ್ಲ. ಆದರೆ ನಾನೊಬ್ಬ ಈ ಲೋಕದ ಸೃಷ್ಟಿ ಅಷ್ಟೇ. ದೇವರು ನನಗೆ ಈ ಜೀವನವನ್ನು ಕೊಟ್ಟಿದ್ದಾರಷ್ಟೇ. ನಾನು ಹುಟ್ಟಿ ಬಂದಿರುವುದು ಆ ದೇವರ ಪ್ರೀತಿಯಿಂದಷ್ಟೇ. ಹಾಗಿರುವಾಗ ನನ್ನ ಜೀವನದಲ್ಲಿ ಏನು ಶಾಶ್ವತ? ಬರೀ ದೇವರು ತಾನೇ. ಇವತ್ತಿ ನಾನು ಏನಾಗಿದ್ದೇನೆಂದಾದರೆ ಇದು ದೇವರಿಂದ ಮಾತ್ರ, ನನ್ನಿಂದ ಅಲ್ಲ. ಏನು ನಾನು ತಂದಿಲ್ಲ, ದೇವರು ನನಗೆಲ್ಲವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಸಹೋದರ ಸಹೋದರರೇ, ನೆನಪಿಸೋಣ ನಾವು ಈ ಲೋಕದಲ್ಲಿ ದೇವರಲ್ಲಿ ವಿಶ್ವಾಸ ಬಹುಮುಖ್ಯ. ಯಾಕೆಂದರೆ ಯಾವಾಗ ಒಂದು ಮಗು ತನ್ನ ತಾಯಿಯ ಪ್ರೀತಿಯಲ್ಲಿ, ತನ್ನ ತಾಯಿಯಲ್ಲಿ ವಿಶ್ವಾಸ ಇಡಲ್ಲ, ನಾವು ಏನು ಹೇಳ್ತೀವಿ? ಎಂತಹ ಕಠೋರ ಮಗು ಅಪ್ಪ ಅಥವಾ ಮಗಳು. ಯಾಕೆ? 9 ತಿಂಗಳು ಆ ಒಂದು ತಾಯಿ ಈ ಮಗುವನ್ನು ತನ್ನ ಉದರದಲ್ಲಿ ಹೊತ್ತು ಆ ಪ್ರಸವ ವೇದನೆಯನ್ನು ಅನುಭವಿಸಿ ಈ ಮಗುವಿಗೆ ಜನ್ಮವನ್ನು ಕೊಟ್ಟು ಅದೆಷ್ಟೋ ಕಷ್ಟಗಳನ್ನು ಎದುರಿಸಿ, ಅದೆಷ್ಟೋ ನೋವುಗಳನ್ನು ಅನುಭವಿಸಿ, ಅದೆಷ್ಟೋ ತ್ಯಾಗಗಳನ್ನು ಮಾಡಿ ಈ ಮಗುವನ್ನು ಬೆಳೆಸಿದ್ದಾಳೆ. ಅಷ್ಟು ಮಾಡಿದಂಥ ತಾಯಿ ಎಷ್ಟು ವಿಶ್ವಾಸ ಈ ಮಗುವಿನಲ್ಲಿಟ್ಟಿದೆ. ಅದು ಒಂದು ವೇಳೆ ಆ ವಿಶ್ವಾಸ ಇಲ್ಲವೆಂದಿದ್ದಾದರೆ ಈ ತಾಯಿ, ಕೆಲವು ತಾಯಿಯರಿದ್ದಾರೆ, ಕೆಲವನ್ನು ಕೇಳ್ತೀವಿ. ಮೊನ್ನೆ ಒಬ್ಬರು ಐಫೋನಿಗೋಸ್ಕರ ಒಬ್ಬರು ತಾಯಿ ಮಗುವನ್ನು ಮಾರಿದ್ರಂತೆ. ಇಂಥ ತಾಯಿಯರು ಕೆಲವೊಮ್ಮೆ ಇದ್ದಾರೆ. ಆದರೆ ಯಾವ ತಾಯಿ ತನ್ನ ಮಗುವನ್ನು ತೆಗೆದು ಬಿಸಾಕ್ತಾಳೆ? ಯಾರಿಲ್ಲ. 3 ಮಕ್ಕಳು, ವಿಕಲಚೇತನ ಮಕ್ಕಳನ್ನು ಹೊಂದಿದ ಒಂದು ತಾಯಿ, ಒಂದು ಪಶ್ಚಾತ್ತಾಪದ ಮಾತನ್ನು ಆಡಿದ ತಾಯಿಯನ್ನು ನನ್ನ ಕಣ್ಣಿಂದ ನಾನು ನೋಡಿದ್ದೇನೆ. 3 ಮಕ್ಕಳು ವಿಕಲಚೇತನರು. ಅವರ ಬಗ್ಗೆ ಅಭಿಮಾನ ಹೊಂದಿದ್ದಾರೆ ಆ ತಾಯಿ. ಅವರು ನನ್ನ ಆಸ್ತಿ ಅಂತ ಹೇಳ್ತಾರೆ. ಮೊನ್ನೆ ತಾನೇ ನಮ್ಮ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರು ತಂದೆರಡು ವಿಕಲಚೇತನ ಮಕ್ಕಳು ಅವರನ್ನು ಆ ಒಂದು ಪ್ರೀತಿಯಿಂದ ಸುಪ್ರೀಂ ಕೋರ್ಟ್ಗೆ ತರುತ್ತಾರೆ. ಅದೆಂಥ ಪ್ರೀತಿ ಅವರು ತೋರಿಸ್ತಾರೆ. ಸಹೋದರ ಸಹೋದರರೇ, ತಾಯಿ ಎಂಬುದು ಹಾಗೆ, ತಾಯಿ ಹೃದಯ ಅಂದರೆ ಹಾಗೆ. ಆ ಮಗುವಿನಲ್ಲಿ ವಿಶ್ವಾಸವಿಟ್ಟಿರ್ತಾರೆ. ಹಾಗಾದರೆ ಈ ಮಗು ತಾಯಿ ಮೇಲೆ ಎಷ್ಟು ವಿಶ್ವಾಸ ಇಡಬೇಕು? ಮಕ್ಕಳು ತಂದೆ ತಾಯಿಯಲ್ಲಿ ಎಷ್ಟು ವಿಶ್ವಾಸವಿಡಬೇಕು? ಇದು ದೇವರ ವಾಕ್ಯ ಹೇಳುತ್ತೆ ನಮಗೆ ಇವತ್ತು. ನೀನು ನೆರೆಯವನ ವಿಶ್ವಾಸ ಸಂಪಾದಿಸು, ಮೊದಲು ದೇವರ ವಿಶ್ವಾಸವನ್ನು ಸಂಪಾದಿಸು. ನಿನಗೆ ಜನ್ಮ ಕೊಟ್ಟಂತಹ ದೇವರು, ಈ ಲೋಕದಲ್ಲಿ ಸರ್ವ ಆಶೀರ್ವಾದಗಳನ್ನು ಕೊಟ್ಟಂತಹ ದೇವರು, ಈ ಜೀವನವನ್ನು ಕೊಟ್ಟಂತಹ ದೇವರು, ನಿನ್ನ ಬಗ್ಗೆ ಯೋಚಿಸಿದಂತಹ ದೇವರು, ಆ ದೇವರಲ್ಲಿ ವಿಶ್ವಾಸವಿಡು. ದೇವರಲ್ಲಿ ವಿಶ್ವಾಸ ಕಳ್ಕೊಳ್ಬೇಡ. ದೇವರ ವಿಶ್ವಾಸವನ್ನು ಸಂಪಾದಿಸು. ನಿನ್ನ ಎಡಕ್ಕೆ ದೇವರಿದ್ದಾರೆ, ನಿನ್ನ ಬಲಕ್ಕೆ ದೇವರಿದ್ದಾರೆ, ನಿನ್ನ ಎದುರಿಗೆ ದೇವರಿದ್ದಾರೆ, ನಿನ್ನ ಹಿಂದಕ್ಕೆ ದೇವರಿದ್ದಾರೆ, ನಿನ್ನ ಕಷ್ಟದಲ್ಲಿರುವಾಗ ದೇವರಿದ್ದಾರೆ, ನೀನು ಕೂಗುವಾಗ ಅಳುತ್ತಿರುವಾಗ ದೇವರಿದ್ದಾರೆ, ನೀನು ನರಳಾಡುತ್ತಿರುವಾಗ ದೇವರಿದ್ದಾರೆ, ನೀನು ಒಬ್ಬಂಟಿಗನಾಗಿರುವಾಗ ದೇವರಿದ್ದಾರೆ, ನಿನ್ನ ಜೀವನದಲ್ಲಿ ಸರ್ವ ರೀತಿಯಲ್ಲಿ ದೇವರಿದ್ದಾರೆ. ಆ ದೇವರ ವಿಶ್ವಾಸವನ್ನು ಸಂಪಾದಿಸು, ಮೊದಲನೆಯದು. ಎರಡನೆಯದು, ವಿಶ್ವಾಸ ನಿನ್ನ ತಂದೆ ತಾಯಿಗಳಲ್ಲಿ.
ನಾನು ಈಗಷ್ಟೇ ವಿವರಣೆ ಕೊಟ್ಟೆ. ತಂದೆ ತಾಯಿ ಹೃದಯವೆಂದರೆ ಅದು ಪ್ರೀತಿಯ ಹೃದಯ. ನಿನ್ನ ತಂದೆ ಮತ್ತು ತಾಯಿ ನಿನಗೋಸ್ಕರ ಎಲ್ಲ ರೀತಿಯ ತ್ಯಾಗಗಳನ್ನು ಮಾಡಿ ನಿನ್ನನ್ನು ಬೆಳೆಸಿ ಇವತ್ತಿನ ಇಂದಿನ ಪರಿಸ್ಥಿತಿಗೆ ತಂದಿರುವಾಗ, ಸಹೋದರ ಸಹೋದರಿ, ನೀನು ಆ ತಂದೆ ತಾಯಿಯ ಮೇಲೆ ಎಷ್ಟು ವಿಶ್ವಾಸ ಇಡಬೇಕು? ಆ ತಂದೆ ತಾಯಿಗಳ ಮೇಲೆ ಎಷ್ಟು ವಿಶ್ವಾಸ ಇಡಬೇಕು? ಆ ವಿಶ್ವಾಸಗಳು ಮುಖ್ಯ. ನಿನ್ನ ತಂದೆ ತಾಯಿ ದೇವರ ಪ್ರತಿರೂಪ. ನಿನ್ನ ತಂದೆ ತಾಯಿ ದೇವರ ಹಾಜರಿ ಈ ಲೋಕದಲ್ಲಿ. ಮನುಷ್ಯ ರೂಪದಲ್ಲಿ ದೇವರು, ತಂದೆ ತಾಯಿಗಳ ರೂಪದಲ್ಲಿ ದೇವರು ನಿನ್ನೊಂದಿಗಿದ್ದಾನೆ. ಹಾಗಾದರೆ ಆ ತಂದೆ ತಾಯಿಗಳಲ್ಲಿ, ತಾಯಿಯವರಲ್ಲಿ ವಿಶ್ವಾಸ ಇಡಬೇಕು. ನೀನು ವಿಶ್ವಾಸ ಇಡಬೇಕು, ಕೊನೆವರೆಗೆ ವಿಶ್ವಾಸ ಇರಬೇಕು. ಅದೆಷ್ಟೋ ಜನ ಇವತ್ತು ವಿಶ್ವಾಸ ಕಳ್ಕೊಳ್ತೀವಿ, ತಂದೆ ತಾಯಿಗಳನ್ನು ದೂರ ಮಾಡ್ತೀವಿ, ತಂದೆ ತಾಯಿಗಳನ್ನು ದಂಡಿಸ್ತೀವಿ. ಅದೆಷ್ಟೋ ತಂದೆ ತಾಯಿಗಳು ಇವತ್ತು ಒಬ್ಬಂಟಿಗರಾಗಿದ್ದಾರೆ. ಮಕ್ಕಳು ಆತರ ಅವರನ್ನು ನೋಡ್ತಿಲ್ಲ, ಕಣ್ಣೀರನ್ನು ಹರಿಸ್ತಿದ್ದಾರೆ. ಇದು ಒಳ್ಳೆಯ ಮಾತಲ್ಲ. ತಂದೆ ತಾಯಿಗಳ ವಿಶ್ವಾಸವನ್ನು ಸಂಪಾದಿಸು. ಬೈಬಲ್ ಏನು ಹೇಳುತ್ತದೆ? ಯಾವೊಬ್ಬನು ಯಾವಾತನು ತಂದೆ ತಾಯಿಗಳನ್ನು ಗೌರವಿಸುತ್ತಾನೆ, ದೇವರು ಆತನನ್ನು ಆಶೀರ್ವದಿಸ್ತಾರೆ. ಇದೇ ಸಿರಾಕನ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ತಂದೆ ತಾಯಿಗಳನ್ನು ಪ್ರೀತಿಸುವುದೆಂದರೆ ಅದು ನಿಜವಾಗಿ ದೇವರನ್ನು ಪ್ರೀತಿಸಿದಂತೆ. ಒಬ್ಬ ತಂದೆ ತಾಯಿಗಳನ್ನು ಪ್ರೀತಿಸುವುದೆಂದಾದರೆ ಆತನು ಜೀವನದಲ್ಲಿ ಎಲ್ಲವನ್ನು ಪಡೆದುಕೊಳ್ಳುತ್ತಾನೆ. ಆತನು ಜೀವನದಲ್ಲಿ ತಂದೆ ತಾಯಿಗಳಿಗೆ ನೀಡುವಂಥ ಗೌರವ ಅದು ದೇವರಿಗೆ ಕೊಡುವಂಥ ಗೌರವ ಎಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಅದರ ಕೆಲವು ವಾಕ್ಯಗಳನ್ನು ನೆನಪಿಸ್ತೇನೆ. ಮಗನೇ, ಹಿಗ್ಗದಿರು. ತಂದೆಗೆ ಅವಮಾನವಾಗುವಾಗ ತಂದೆಯ ಅವಮಾನ ನೀಡೋದು ನಿನಗೆ ಸನ್ಮಾನ. ಆದ್ದರಿಂದ ದೇವರ ವಾಕ್ಯತೆ, ನಿನ್ನ ತಂದೆ ತಾಯಿಯನ್ನು ಅವಮಾನಗೊಳಿಸಬೇಡ. ಯಾಕೆ? ಅದರ ಮೊದಲ ವಾಕ್ಯ ಹೇಳುತ್ತೆ, 9ನೇ ವಾಕ್ಯ, ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ. ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ. ಅದಕ್ಕಾಗಿ ನಾವು ನೋಡುತ್ತೇವೆ, ಆದಿಕಾಂಡ ಗ್ರಂಥದಲ್ಲಿ ಯಾಕೋಬನು ತನ್ನ ಏಸವನ ತನ್ನ ಸಹೋದರನ ಆಶೀರ್ವಾದ ತಾನು ಪಡ್ಕೊಳ್ತಾ, ಅಂದರೆ ತಂದೆ ತಾಯಿಗಳ ಆಶೀರ್ವಾದ ಎಷ್ಟು ಮುಖ್ಯ ಅಂತ ಹೇಳುತ್ತದೆ. ಮನುಷ್ಯನಿಗೆ ಗೌರವ ಲಭಿಸುವುದು ತಂದೆಯ ಘನತೆಯಿಂದ. ಅವಮಾನದಲ್ಲಿ ಬದುಕುವ ತಾಯಿ ಮಕ್ಕಳಿಗೆ ಕಳಂಕ. ಮಗನೇ, ನಿನ್ನ ಮುಪ್ಪಿನ ತಂದೆಗೆ ಸಹಾಯಕನಾಗಿರು. ಮುಪ್ಪಿನ ತಂದೆಗೆ ಸಹಾಯಕನಾಗಿರು. ಅವನು ಬದುಕುವವರಿಗೆ ಅವನ ಮನಸ್ಸನ್ನು ನೋಯಿಸದಿರು. ತಾಳ್ಮೆಯಿಂದಿರು. ಆತನ ಬುದ್ಧಿ ಮಂಕಾದಾಗ ಅವನನ್ನು ಹೀನೈಸಬೇಡ. ಅವನ ಬಲಹೀನರಾದಾಗ, ನೀನು ಬಲವಂತನಾದಾಗ ತಂದೆ ಮಾಡಿದ್ದ ಉಪಶಮನ ಅಳಿದು ಹೋಗದು. ಬದಲಿಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಪರಿಣಮಿಸುವುದು. ದೇವರದನ್ನು ಸ್ಮರಿಸಿಕೊಳ್ಳುವುದು. ಆದ್ದರಿಂದ ದೇವರ ಆಶೀರ್ವಾದ ನಮಗಿದೆ. ತಂದೆ ತಾಯಿಗಳ ಆಶೀರ್ವಾದವೆಂದರೆ ದೇವರ ಆಶೀರ್ವಾದ. ಸಹೋದರ ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ. ಆದ್ದರಿಂದ ನಾವು ನೆನಪಿಡೋಣ, ತಂದೆ ತಾಯಿಗಳ ವಿಶ್ವಾಸವನ್ನು ಗಳಿಸೋಣ. ತಂದೆ ತಾಯಿಗಳಿಗೆ ನೋವನ್ನು ನೀಡುವುದು ಬೇಡ. ನಾವೆಲ್ಲರೂ ನಿರ್ಧಾರ ಮಾಡೋಣ, ನನ್ನ ತಾಯಿ ತಂದೆ ದೇವರು ಕೊಟ್ಟಂಥ ಆಸ್ತಿ. ಎಷ್ಟೇ ಕಷ್ಟಗಳಾಗ್ಬೋದು, ಆದರೆ ನನ್ನ ತಂದೆ ತಾಯಿಗಳಲ್ಲಿ ನಾನು ವಿಶ್ವಾಸ ಬಿಡ್ತೀನಿ. ಅವರನ್ನು ಪ್ರೀತಿಸ್ತೀನಿ. ಅವರನ್ನು ಕೈ ಬಿಡಲ್ಲ. ಅವರನ್ನು ನಾನು ಯಾವುದೇ ಒಂದು ಆಶ್ರಮಕ್ಕೆ ತಳ್ಳಲ್ಲ. ನಾನು ಅವರನ್ನು ಯಾವುದೇ ಒಂದು ಸೀನಿಯರ್ ಸಿಟಿಸನ್ಸ್ ಹೋಮ್ಗೆ ಹಾಕಲ್ಲ. ನನ್ನ ಮನೆಯಲ್ಲೇ ಇಡ್ತೀನಿ. ಅವರು ಹುಟ್ಟಿದಂಥ ಮನೆಯಲ್ಲೇ ಅವರಿಗೆ ಬದುಕಲಿಕ್ಕೆ ಬಿಡ್ತೀನಿ.
ಅವರು ಯಾವ ಮನೆಯಲ್ಲಿ ತಾನು ಸಾಯಬೇಕೆಂಬ ಆಸೆ ಇಚ್ಛೆ ಇದೆ, ಅದೇ ಮನೆಯಲ್ಲಿ ಅವರು ಬದುಕುವಾಗೆ ನಾನು ನೋಡ್ಕೊಳ್ತೇನೆ. ಸಹೋದರ ಸಹೋದರಿ, ಇಂಥ ಪ್ರೀತಿ ಇಡೋಣ. ತಂದೆ ತಾಯಿಗಳನ್ನು ಕಳಕೊಳ್ಳುವುದು ಬೇಡ. ಅದೆಷ್ಟೋ ಇವತ್ತು ಜೀವನವನ್ನು ನೋಡ್ತೀನಿ ನಾನು, ತಂದೆ ತಾಯಿಗಳನ್ನು ದಂಡಿಸುವವರಿದ್ದಾರೆ. ಮದುವೆಯಾಗಿ ಬಂದ ಯಾವುದು ಹೆಂಡತಿ ಅವರು ತನ್ನ ಗಂಡನ ತಂದೆಯನ್ನು ತನ್ನ ತಂದೆ ಸ್ವೀಕರಿಸಲಿಕ್ಕೆ ಸಿದ್ಧವಾಗಿರುವುದಿಲ್ಲ. ಅವರನ್ನು ದೂರ ಹೋಗಲಾಡಿಸಬೇಕು. ಗಂಡ ಬೇಕು, ತಂದೆ ತಾಯಿ ಬೇಡ. ಇಂಥ ಮನೋಭಾವನ ತೆಗೆದು ಬಿಡೋಣ. ಯಾವಾಗ ನೀನು ಮದುವೆಯಾಗಿ ಗಂಡನ ಮನೆಗೆ ಸೇರುತ್ತೀಯ, ಆ ಗಳಿಗೆಯಲ್ಲಿ ಆ ನಿನ್ನ ಗಂಡನ ತಂದೆ ನಿನ್ನ ತಂದೆ, ನಿನ್ನ ಗಂಡನ ತಾಯಿ ನಿನ್ನ ತಾಯಿ. ಮರೆಯಬೇಡ, ಆ ಜವಾಬ್ದಾರಿ ನಿನಗಿದೆ. ಒಂದು ವೇಳೆ ನೀನು ಅವರನ್ನಿಗೆ ನೋಯಿಸಿ ಅವರನ್ನು ದಂಡಿಸಿ ನಿನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ತೀಯ ಎಂದಾದರೆ ದೇವರ ಮುಂದೆ ನಿನಗೆ ಆಶೀರ್ವಾದ ಇರಲ್ಲ. ಕಷ್ಟಕ್ಕೊಳಗಾಗ್ತೀಯ. ನಿನ್ನ ಮಕ್ಕಳು ನಿನ್ನ ಅದೇ ರೀತಿ ನೋಡಿಕೊಳ್ಳುವರು. ಆದ್ದರಿಂದ ವಿಶ್ವಾಸವನ್ನು ಗಳಿಸೋಣ, ತಂದೆ ತಾಯಿಗಳ ವಿಶ್ವಾಸ. ಮೂರನೆಯದು, ಸಹೋದರ ಸಹೋದರರೇ, ನಾವು ಗಳಿಸಬೇಕಾದ ವಿಶ್ವಾಸ ನಮ್ಮ ಮನೆಯಲ್ಲಿ ಇರುವ ಇತರ ನಮ್ಮ ಸಹೋದರ ಸಹೋದರಿಯರು ಜೀವನದಲ್ಲಿ ಒಬ್ಬಂಟಿಗರಾಗಿ ಈ ಲೋಕದಲ್ಲಿ ಬದುಕಲಿಕ್ಕೆ ಬಂದಿಲ್ಲ. ಯಾರು ನಮ್ಮ ಸಹೋದರ ಸಹೋದರಿ ಒಂದೇ ರಕ್ತದವರು ತಾನೆ. ಕಾಯಿನನು ತನ್ನ ಸಹೋದರ ಆಬೇಲನನ್ನು ಕೊಂದು ಬಿಟ್ಟ. ಏನು ಹೇಳ್ತದೆ ದೇವರ ವಾಕ್ಯ? ಯಾವಾಗ ಕಾಯಿನನು ಆಬೇಲನನ್ನು ಕೊಂದು ಬಿಟ್ಟನು, ಅದೇ ಗಳಿಗೆಯಲ್ಲಿ ಆತನ ರಕ್ತ ದೇವರಿಗೆ ಬೊಬ್ಬಿಡತೊಡಗಿತು. ದೇವರಿಗೆ ಬೊಬ್ಬಿಡತೊಡಗಿತು. ನೋಡಿ, ಯಾವಾಗ ನಿನ್ನ ಒಡ ಹುಟ್ಟಿದ ಸಹೋದರ ಸಹೋದರರು ನಿನ್ನೊಂದಿಗೆ ಇರುವವರು ಅವರೆಲ್ಲರೂ ನಿನ್ನ ಜೀವನದ ಸಹಪಾಠಿಗೆ, ಅಂದರೆ ಒಂದೇ ಜೀವನವನ್ನು ಹಂಚಿಕೊಂಡಿರುವರು ನೀವು. ಆದ್ದರಿಂದ ಆಸ್ತಿಗಾಗಿ, ಚಿನ್ನಕ್ಕಾಗಿ, ತಂದೆ ತಾಯಿಗಳು ಮಾಡಿಕೊಟ್ಟು ಕೂಡಿಟ್ಟ ಆಸ್ತಿಗಾಗಿ ಜಗಳ ಮಾಡ್ತೀರಾ. ಎಷ್ಟೋ ನೀವು ಕೋರ್ಟ್ ವ್ಯಾಜ್ಯಗಳನ್ನು ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಸಾರ್ವಜನಿಕವಾಗಿ ಜಗಳವಾಡ್ತೀರಾ, ವರ್ಷಗಟ್ಟಲೆ ಕೇಸುಗಳನ್ನು ಹಾಕ್ಕೊಳ್ತೀರಾ. ಬಿಟ್ಟು ಬಿಡಿ ವಿಶ್ವಾಸವನ್ನು ಸಂಪಾದಿಸ್ತೀರಿ. ಏನೊಂದು ದೇವರು ಕೊಟ್ಟಂಥ ಆಸ್ತಿ ಇದೆ, ಹಂಚಿಕೊಳ್ಳಿ. ನಾವೊಂದು ಘಟನೆಯನ್ನು ನೆನಪಿಸ್ತಾ ಇದ್ದೀನಿ. ಒಬ್ಬರು ಒಂದು ವಿಚಾರಣಾ ಕೇಂದ್ರದಲ್ಲಿ ನಾನು ಇರುವಾಗ ಒಂದು ಕುಟುಂಬದಲ್ಲಿ ಆ ತಂದೆ ಮಗನ ಮೇಲೆ ವಿಶ್ವಾಸವಿಟ್ಟು ತನ್ನ ಹೆಂಡತಿಯ ಹೆಸರಿನಲ್ಲಿ ಆ ಆಸ್ತಿಯನ್ನು ವರ್ಗಾಯಿಸದೆ ಮಗನ ಹೆಸರಲ್ಲಿ ಆಸ್ತಿಯನ್ನು ವರ್ಗಾಯಿಸಿದ. ಆದರೆ ಒಂದು ಪರಿಸ್ಥಿತಿ ಬಂತು. ಆವಾಗ ಈ ಮಗ, ಅಂದರೆ ಮಗನ ಹೆಂಡತಿ ಆಗಿರ್ಬೋದು, ಪ್ರೇರಣೆಯಿಂದ ಆ ತಾಯಿಗೆ ನೋಡಲಿಕ್ಕಾಗಲಿಲ್ಲ. ತಾಯಿ ಕಷ್ಟಕ್ಕೆ ಒಳಗಾದಳು. ಆವಾಗ ಏನಾಯಿತು, ದೂರ ಬಂದಿತು. ಅವರನ್ನು ಕರೆಸಿದೆ, ಎಲ್ಲ ಸಹೋದರ ಸಹೋದರನ್ನ ಅವರಿಗೆ ಅರ್ಥ ಮಾಡಿಕೊಟ್ಟು ಹೇಳಿದಾಗ, ಯಾವ ಮಗನು ತನ್ನ ಮೇಲೆ ತನ್ನ ಆಸ್ತಿಯನ್ನು ತಂದೆಯಿಂದ ಪಡೆದಿದ್ದನು, ಆ ಮಗ ಒಳ್ಳೆಯ ಮನಸ್ಸಿನಿಂದ ಆ ಆಸ್ತಿಯನ್ನು ಹಿಂದೆ ಕೊಟ್ಟು ಎಲ್ಲರೂ ಹಂಚಿಕೊಳ್ಳುವಂಥ, ಅಂದರೆ ಆ ಸ್ವಾರ್ಥವೊಂದನ್ನು ಮಾಡದೆ ಆ ಆಸ್ತಿಯನ್ನು ಹಿಂದೆ ಕೊಟ್ಟು ತಾಯಿಯ ಹೆಸರಿಗೆ ಮಾಡಿ ತನ್ನ ಬಾರಿಗೆ ಬರುವಂಥ ಅದನ್ನು ಸ್ವೀಕರಿಸಿಕೊಂಡು ಅದು ನಡೆದಂಥ ಘಟನೆ ಇನ್ನೂ ನೆನಪಿದೆ. ಅದು ಪ್ರೀತಿ. ಇಂಥ ವಿಶ್ವಾಸ ಬೇಕು. ನಾವು ಸ್ವಾರ್ಥಿಗಳಾಗಬಾರ್ದು. ತಂದೆ ತಾಯಿಗಳಿಗೋಸ್ಕರ, ಒಬ್ಬರಿಗೋಸ್ಕರ ನಾವು ವಿಶ್ವಾಸವನ್ನು ಸಂಪಾದಿಸಬೇಕು. ಕೊನೆಯದಾಗಿ ಸಹೋದರ ಸಹೋದರರೇ, ಸ್ನೇಹಿತರಲ್ಲಿ ವಿಶ್ವಾಸ, ಜೀವನದಲ್ಲಿ ವಿಶ್ವಾಸ ಎಂಬುದು ನಂಬಿಕೆ ಇರಬೇಕು ನಮಗೆ. ದೇವರ ವಾಕ್ಯ ಹೇಳುತ್ತೆ, ಒಬ್ಬ ಸ್ನೇಹಿತ ಅಂದರೆ ಯಾರು? ನನ್ನ ಒಡ ಹುಟ್ಟಿದ ಸಹೋದರಿಯಂತೆ
ನಾವು ಒಬ್ಬರಿನೊಬ್ಬರು ಬಾಳಿಕೊಂಡಿರುವಾಗ ಆ ವಿಶ್ವಾಸ ಯಾವಾಗ ಇದೆ ನಾವು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ. ಯಾಕೆಂದರೆ ಎಂಥ ವಿಶ್ವಾಸ ನಿಮಗೆ ದೇವರ ವಾಕ್ಯ ಹೇಳುತ್ತೆ. ನೆರೆಯವನ ವಿಶ್ವಾಸ ಅವನು ಬಡವನಾಗಿರುವಾಗ ನಿನಗೂ ಸಂತೃಪ್ತಿ ಆಗೋದು. ಕಷ್ಟದಲ್ಲಿರುವಾಗ ನೀನು ಅವನ ಸ್ನೇಹಿತರಾಗಿರಬೇಕು. ಆವಾಗ ಅವನು ಒಂದು ವೇಳೆ ಶ್ರೀಮಂತನಾದ್ದೆಂದರೆ ಖಂಡಿತ ಆ ವಿಶ್ವಾಸ ನಿನಗೂ ಫಲ ಕೊಡುತ್ತೆ, ಅದರಲ್ಲಿ ನಿನಗೂ ಪಾಲಿರುವುದು. ಅವನನ್ನು ಬಿಡದಿರೋ ಅವನ ಆಪತ್ಕಾಲದಲ್ಲಿರುವಾಗ ನಿನಗೂ ಪಾಲು ಬರುವುದು, ಆತನಿಗೆ ಯಶಸ್ಸು ದೊರಕಿದಾಗ. ಯಾಕೆಂದರೆ ಆಪತ್ಕಾಲದಲ್ಲಿ ಕಷ್ಟದಲ್ಲಿರುವಾಗ ಸಹಾಯ ಕೊಟ್ಟವನು ನೀನು ತಾನೆ, ಹಾಗಾದರೆ ಆ ಯಶಸ್ಸಿನ ಪಾಲು ನೀನು ತಾನೆ. ಆದ್ದರಿಂದ ವಿಶ್ವಾಸ ಬಹಳ ಮುಖ್ಯ. ಒಬ್ಬರಿನ್ನೊಬ್ಬರು ನಾವು ಖಂಡಿತವಾಗಿಯೂ ವಿಶ್ವಾಸದಿಂದ ನಡೆಯೋಣ. ಇವತ್ತು ವಿಶ್ವಾಸ ಇಲ್ಲ, ಅದಕ್ಕಾಗಿ ನಾವು ಕಷ್ಟಪಡ್ತಿದ್ದೇವೆ. ಅದಕ್ಕಾಗಿ ಕೋಮು ಗಲಭೆಗಳು, ಅದಕ್ಕಾಗಿ ಇವತ್ತು ಗಲಾಟೆಗಳು, ಅದಕ್ಕಾಗಿ ಹಿಂಸೆ. ವಿಶ್ವಾಸವಿಲ್ಲ, ಸಹೋದರನ ವಿಶ್ವಾಸವಿಲ್ಲ, ಒಂದು ಪಂಗಡದವ್ರು ಇನ್ನೊಬ್ಬ ಪಂಗಡದನ್ನು ವಿಶ್ವಾಸವಿಲ್ಲ, ಒಂದು ಧರ್ಮದವ್ರು ಇನ್ನೊಂದು ಧರ್ಮವನ್ನು ವಿಶ್ವಾಸತಿರ್ತಿಲ್ಲ, ಇನ್ನು ಇವತ್ತು ಒಂದು ಜಾತಿ ಇನ್ನೊಂದು ಜಾತಿಯನ್ನು ವಿಶ್ವಾಸತಿಲ್ಲ, ಒಂದು ಭಾಷೆಯವರು ಇನ್ನೊಂದು ಭಾಷೆ ವಿಶ್ವಾಸತಿಲ್ಲ. ಇದೇ ಜಗಳಕ್ಕೆ ಕಾರಣ, ಇದೇ ದ್ವೇಷಕ್ಕೆ ಕಾರಣ. ಬಿಟ್ಟು ಬಿಡೋಣ. ಸಹೋದರ ನಾವು ಒಂದೇ ದೇವರ ಮಕ್ಕಳು ನಾವು. ಯಾಕೆ ಈ ದ್ವೇಷ? ತಂದೆಯ ಮುಂದೆ ನಾವೆಲ್ಲ ಒಂದೇ, ನಮ್ಮಲ್ಲಿ ಹಗೆತನ ವೈಷಮ್ಯವೇಕೆ? ತಂದೆಯ ಮುಂದೆ ನಾವೆಲ್ಲ ಒಂದೇ, ತಂದೆಯ ಮುಂದೆ ನಾವೆಲ್ಲ ಒಂದೇ. ಯಾಕೆ ಹಾಗೆತನ? ಯಾಕೆ ವೈಷಮ್ಯ? ಎಲ್ಲವನ್ನು ತೊರೆದು ಬಿಡೋಣ, ಪ್ರೀತಿಯಿಂದ ಬಾಳೋಣ, ಒಬ್ಬರಿನ್ನೊಬ್ಬರು ಸಹಕರಿಸೋಣ, ಒಬ್ಬರಿನ್ನೊಬ್ಬರಿಗೆ ಸಹಾಯ ಮಾಡೋಣ. ಇದುವೇ ನಿಜವಾದ ಪ್ರೀತಿ, ಇದುವೇ ದೇವರ ವಾಕ್ಯದ ಸಂದೇಶ. ಇದಕ್ಕಾಗಿ ಇದರಂತೆ ಬಾಳಲು ದೇವರಲ್ಲಿ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ವಿಶ್ವಾಸ ಎಂಬುದು ಬಹಳ ಮುಖ್ಯ. ಮನುಕುಲದಲ್ಲಿ ನೀವು ವಿಶ್ವಾಸವಿಟ್ಟಿರ್ತೀರಿ. ಮನುಕುಲದಲ್ಲಿ ವಿಶ್ವಾಸವಿಟ್ಟು ನಿಮ್ಮ ಏಕಮಾತ್ರ ಪುತ್ರನ ಈ ಲೋಕಕ್ಕೆ ಕಳುಹಿಸಿದಿರಿ. ಮನುಕುಲದ ಮೇಲೆ ವಿಶ್ವಾಸ ಇಟ್ಟಂಥ ಯೇಸು ಕ್ರಿಸ್ತರು ಕೊನೆಯ ತನಕ ನಮಗಾಗಿ ಅವರು ತಮ್ಮ ಜೀವನ ಬಲಿ ಕೊಟ್ಟರು. ದಯಾಮಯಿ ದೇವರೇ, ಇವತ್ತು ನಾವು ಸಹಜೀವನವನ್ನು ನಡೆಸ್ತಿರುವಾಗ ಈ ಲೋಕದಲ್ಲಿ ಒಬ್ಬರಿನ್ನೊಬ್ಬರು ವಿಶ್ವಾಸಿಸುವಂಥ, ಒಬ್ಬರಿನ್ನೊಬ್ಬರಲ್ಲಿ ರೂಪವನ್ನು ಕಾಡುವಂಥ ಆ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ನಮಗೆ ಆಶೀರ್ವಾದವನ್ನು ಕೊಡಲಿ, ನಮ್ಮನ್ನು ಹರಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.